సొల్మిలు నమ్మకుడ్ల తుಳು వార్తలు యాను డాక్టర్ ప్రియా హరీష్ ఇత ఈనిత మల్ల సుద్దిలు ಎಐಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಬೊಕ್ಕ ಕರ್ನಾಟಕ ಬ್ಯಾಂಕ್ದ ಒಟ್ಟು ಸೇರಿಗೆಡು ಕುಡ್ಲಡು ಕೌನ್ ಬನೇಗ ಉದ್ಯಮಪತಿ ಪಂತ ಉದಿಪನ ಜಾರ್ಖಂಡ್ ರಾಜ್ಯದ ಛತ್ರಾ ಜಿಲ್ಲೆಡು ಮಾಸ್ಕ್ ಪಾಡಂದಿನ ಸೈನಿಕೆ ಪವನ್ ಕುಮಾರ್ ಯಾದವ್ಗೂ ಪೆಟ್ಟುಪಾಡ್ನ ಪೊಲೀಸರು ಇರುವೆರ ಅಧಿಕಾರಿಲು ಬೊಕ್ಕ ಮೂವೆರ ಪೊಲೀಸರ್ನ ಅಮಾನತು. ದಕ್ಷಿಣ ಕನ್ನಡ ಜಿಲ್ಲೆಡು ಶುಕ್ರವಾರ ರಾತ್ರಿ ಹಿಡಿದು ವಾರ ಕೇರಿದ ಕರ್ಫ್ಯೂ. ಕುಡ್ಲಡು ಜವಳಿ ಅಂಗಡಿ ಬಾಕಿಲದೆತ್ತದು ಪ್ರತಿಭಟನೆಗೂ ಬೇರದಕ್ಲಿನ ಸಂಘದ ನಿರ್ಧಾರ. ಪುತ್ತೂರು ವಲಯಡು ಒಂದು ವಾರದ ಮಟ್ಟಿಗೂ ಪ್ರತಿಭಟನೆ ಬಿರದಿತ್ತಿನ ಬೇರದಕ್ಲು. ಪ್ರಕೃತಿ ಪೊರ್ಲು ಪೊಲಿಕೆದ ಪುತ್ತಿಗೆ ಕಂಚಿಬೈಲ್ ಪರಿಸರದ ಆರ್ಬಿ ಕಟ್ಟಿ ಜಲಪಾತ ಅಪಾಯದ ಬಂಡೆಕಲ್ಲು ಜನಕ್ಲಿಗೂ ಸೆಲ್ಫಿ ಮರಲು ರಕ್ಷಣೆಗೆ ಕ್ರಮ ಅಗತ್ಯ ಒಂದು ವರದಿ. ವಾರ್ತೆದ ವಿವರ. ಎಐಸಿಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಬೊಕ್ಕ ಕರ್ನಾಟಕ ಬ್ಯಾಂಕ್ದ ಒಟ್ಟು ಸೇರಿಗೆಡು ಕುಡ್ಲಡು ಶುಕ್ರವಾರ ಕೌನ್ ಬನೇಗ ಉದ್ಯಮಪತಿ ಪನ್ಪನ ಪಂತ ನಡೆತಂಡ. ವರ್ಚುವಲ್ ಮೀಟ್ ಆದ ಈ ಪಂತನು ರಾಜ್ಯದ ಕೈಗಾರಿಕಾ ಮಂತ್ರಿ ಮುರುಗೇಶ್ ನಿರಾಣಿ ಉದಿಪನ ಮಲ್ತೆರ. ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರು ಎಂಎಸ್ ಮಹಾಬಲೇಶ್ವರ ತುಡರ್ ಬೊಲ್ಪು ಪೊತ್ತಾಯರು. ಎಐಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಬೊಕ್ಕ ಕರ್ನಾಟಕ ಬ್ಯಾಂಕ್ ಜೊತೆ ಸೇರಿಗೆಡು ಕುಡ್ಲಡು ಶುಕ್ರವಾರ ಕೌನ್ ಬನೇಗ ಉದ್ಯಮಪತಿ ಪನ್ಪುನ ಪಂತ ನಡೆತಂಡ. ರಾಜ್ಯದ ಮಾಮಲ್ಲ ಬೊಕ್ಕ ನಡು ಕೈಗಾರಿಕೆ ಮಂತ್ರಿ ಮುರುಗೇಶ್ ನಿರಾಣಿ ವರ್ಚುವಲ್ ಮೀಟೆಡ್ ಈ ಕಾರ್ಯಕ್ರಮ ಉದಿಪನ ಮಲ್ತೆರ. ಮುರುಗೇಶ್ ನಿರಾಣಿ ಪಾತಿರ್ದು ಕೊರೋನಾ ಕಷ್ಟದ ಪೊರ್ತುಡು ಕೈಗಾರಿಕೆಲೆನು ಮಿತ್ತದಿರ್ಪುನ ಬೊಕ್ಕ ಮಿತ್ತ ಮಟ್ಟಗೂ ಕೊನೆಯರೆ ಇಂಕ್ಲಿನ ಸರ್ಕಾರ ಮಾತಾ ಕ್ರಮ ದೆತ್ತೊಂದುಂಡು. ಅಂಚಾದು ಉದ್ಯಮಿಲು ಪೋಡಿ ಪೊಡುಂದಿಜ್ಜಿ ಸವಾಲ್ನೇನು ಎದುರುಸಾದ ಕೆಲಸ ಮಲ್ಪುಡಾಯನ ಕಾಲಘಟ್ಟ ಒಂದು ಸರ್ಕಾರ ತನ್ನ ಮಾತಾ ಸಹಾಯ ಸಹಕಾರ ಇಂದಿಕ ಕೊರ್ಪುಂಡು ಪಂಡಿರೋ. ಇಟ್ ಇಸ್ ಇನ್ವೆಸ್ಟರ್ ಫ್ರೆಂಡ್ಲಿ ಸ್ಟೇಟ್. ಆಮೇಲೆ ಒನ್ ಸ್ಟೇಟ್ ಮೆನಿ ಅಪಾರ್ಚುನಿಟಿ. ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಅಪಾರ್ಚುನಿಟಿ ಇದೆ. ಬೇರೆ ಬೇರೆ ರಾಜ್ಯಗಳನ್ನ ಹೋಲಿಸಿ ನೋಡಿದ್ರೆ ಕರ್ನಾಟಕದಲ್ಲಿ ಇರುವಂತ ಅಪಾರ್ಚುನಿಟಿಗಳು ಬೇರೆ ರಾಜ್ಯದಲ್ಲಿ ಇಲ್ಲ. ಎಲ್ಲವೂ ನಮ್ಮ ರಾಜ್ಯದಲ್ಲಿದೆ. ಸಾಕಷ್ಟು ಶಿಕ್ಷಣ ಸಂಸ್ಥೆಯಲ್ಲಿ ಐಟಿಐ ಕಾಲೇಜಿಂದ ಹಿಡಿದು PhD ಹೋಲ್ಡರ್ಸ್, ಇಂಜಿನಿಯರಿಂಗ್ ಕಾಲೇಜು, MBA, MCom ಎಲ್ಲಾನು ಸಹಿತ ಹೈಯೆಸ್ಟ್ ಚಾರ್ಟೆಡ್ ಅಕೌಂಟೆಂಟ್ಸ್ ಇರುವಂತದ್ದು, ಚಾರ್ಟೆಡ್ ಕಂಪನಿ ಸೆಕ್ರೆಟರಿ ಇರುವಂತದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಸರ್, ಇನ್ನೊಂದು ಬಹಳ ಪ್ರಮುಖವಾಗಿ R&D ಸೆಂಟರ್ಸ್. ಇಡೀ ಜಗತ್ತಿನಲ್ಲಿ ಒಂದೇ ಪ್ಲೇಸ್ ನಲ್ಲಿ ಅತಿ ಹೆಚ್ಚು R&D ಸೆಂಟರ್ಸ್ ಇರೋದು ಬೆಂಗಳೂರಲ್ಲಿ. 300ಕ್ಕಿಂತಲೂ ಹೆಚ್ಚು R&D ಸೆಂಟರ್ಸ್ ಬೆಂಗಳೂರಲ್ಲಿದೆ. ಇಷ್ಟು ಜಗತ್ತಿನ ಯಾವುದೇ ಭಾಗದಲ್ಲಿ R&D ಸೆಂಟರ್ಸ್ ಇಲ್ಲ. ಇವನ್ನೆಲ್ಲಾನು ಸದುಪಯೋಗ ಮಾಡ್ಕೊಂಡ್ರೆ ನಾವು ಅತಿ ಹೆಚ್ಚು ಬೆಳಿಲಿಕ್ಕೆ ಸಾಧ್ಯ ಇದೆ. ಮತ್ತೆ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡುವಂತ ರಾಜ್ಯನೂ ಸಹಿತ ಕರ್ನಾಟಕ ಇದೆ ಸರ್. IT ಬಿಟ್ಟದಲ್ಲಿ ಅತಿ ಹೆಚ್ಚು ನಾವು ಎಕ್ಸ್ಪೋರ್ಟ್ ಮಾಡುವಂತದ್ದು ಇದೆ. ಆಮೇಲೆ ಜೆಮ್ಸ್ ಅಂಡ್ ಜ್ಯುವೆಲರಿ ನಾವು ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಈ ರೀತಿ ಬೇರೆ ಬೇರೆ ನೋಡಿದ್ರೆ ನಾವು ನಮ್ಮ ಕರ್ನಾಟಕ ರಾಜ್ಯ ಟಾಪ್ 3ದಲ್ಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ದಲ್ಲಿ ಮತ್ತು GDP ಇನ್ಕ್ರೀಸ್ ಮಾಡುವಂತದ್ರಲ್ಲಿ ನಮ್ಮ ಕರ್ನಾಟಕ ಬಹಳ ಪ್ರಮುಖ ಸ್ಥಾನವನ್ನು ವಹಿಸ್ತಾ ಇದೆ. ಒಟ್ಟಾರೆ ನಾವು ಮತ್ತೆ ಈ ಕರ್ನಾಟಕ ರಾಜ್ಯದಲ್ಲಿ ಇನ್ವೆಸ್ಟ್ ಕರ್ನಾಟಕ ಮೊದಲು ನಾವು 2010 ಮತ್ತು 2012ರಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಹೇಳಿ ಮಾಡಿದ್ವಿ. ಇಟ್ ವಾಸ್ ಗ್ರ್ಯಾಂಡ್ ಸಕ್ಸೆಸ್ ಸರ್. ಆ ಟೈಮ್ದಲ್ಲಿ 11.8 ಲಕ್ಷ ಕೋಟಿ MOUಗಳಿಗೆ ನಾವು ಸೈನ್ ಮಾಡಿದ್ದೇವೆ. ಅದರಲ್ಲಿ 27% ಕನ್ವರ್ಷನ್ ಆಗಿದೆ. ಬರುವಂತ ದಿವಸದಲ್ಲಿ ಈ 2022 ನವೆಂಬರ್ ಡಿಸೆಂಬರ್ ಆ ಡೇಟ್ ಅನ್ನು 8 ದಿವಸದಲ್ಲಿ ನಾವು CM ಜೊತೆಗೆ ಮತ್ತು ಬೇರೆ ಬೇರೆ ಅಸೋಸಿಯೇಷನ್ ಲೀಡರ್ಗಳ ಜೊತೆಗೆ ಚರ್ಚೆ ಮಾಡಿ ಒಂದ್ 8 ದಿವಸದಲ್ಲಿ ದಿನಾಂಕವನ್ನ ನಾವು ಫಿಕ್ಸ್ ಮಾಡ್ತೀವಿ ಸರ್. ಈಗ ಅದಾದ್ಮೇಲೆ ಕನಿಷ್ಠ ಅಂದ್ರೆ more than 10 lakhs crores ಇನ್ವೆಸ್ಟ್ಮೆಂಟ್ ಕರ್ನಾಟಕದ ಕಡೆ ಬರುವ ಹಾಗೆ ನಾವೆಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ. ಕರ್ನಾಟಕ ಬ್ಯಾಂಕ್ ಆಡಳಿತ ನಿರ್ದೇಶಕರು ಬೊಕ್ಕ CEO MS ಮಹಾಬಲೇಶ್ವರ ತುಡರ್ ಬೊಲ್ಪು ಪೊತ್ತಾಯಿರೋ. ಮಹಾಬಲೇಶ್ವರ ಪಾತೆರ್ದು 10 ಉದ್ಯಮ ಸುರುವಾಂಡ ಅವೆಟ್ಟು ರಡ್ಡು ಗೆಲ್ಮೆ ಪಡೆಪ ಅಂಡ ನಮ್ಮ ಪುಣಿಪುನ ಬೊಕ ಆಲೋಚನೆ ಹಿಡಿದು ಊರದ ಮಾರ್ಕೆಟ್ಲೇನು ಗುಮನಗುದೀದು ಕೆಲಸ ಮಲ್ತಂಡ ಗೆಲ್ಮೆ ಖಂಡಿತ. ನಮ್ಮ ಪ್ರಾಮಾಣಿಕತೆ, ಶ್ರದ್ಧೆ, ಶಿಸ್ತು ಆಯ್ತ ಒಟ್ಟಿಗೂ ಜನಕ್ಲಿನ ನಂಬಿಕೆ ಸಂಪೊಲಿಪುನ ಮುಖ್ಯ ಅಂತ ಪಂಡಿರೋ. ಕನ್ಸರ್ವ್ ಮಾಡಿ, ಕನ್ಸಾಲಿಡೇಟ್ ಮಾಡಿ, ಒಂದು ವೇಳೆ ಯಾವುದಕ್ಕೂ ಹೋಗಬೇಡಿ ಅಂಡ್ ಮೇಕ್ ದಿಸ್ ಆಪರ್ಚುನಿಟಿ ಟು ಸ್ಟಿಲ್ ಎಮರ್ಜ್ ಸ್ಟ್ರಾಂಗ್. ಹೇಗಾಯಿತು ಅಂದರೆ ಹೋದ ವರ್ಷ ಒಂದು ಕೊನೆಯ ಉದಾಹರಣೆ, ಅದರಲ್ಲಿ 431 ಕೋಟಿ ರೂಪಾಯಿ 1920 ಮಾರ್ಚಿಗೆ ಗಳಿಸಿದಂಥ ಲಾಭ, ಅದೇ ಮಾರ್ಚ್ 21ಕ್ಕೆ 482 ಕೋಟಿ ರೂಪಾಯಿ ಸಾರ್ವಕಾಲಿಕ
ಕಷ್ಟ ಎಲ್ಲರಿಗೂ ಇತ್ತು, ಬರೀ ಕರ್ನಾಟಕ ಬ್ಯಾಂಕಿಗೆ ಅಂತಲ್ಲ. ಆದರೆ ಆ ಕಷ್ಟವನ್ನು ಹೇಗೆ, ಆ ಸವಾಲುಗಳನ್ನು ಹೇಗೆ ಅವಕಾಶಗಳನ್ನಾಗಿ ನಾವು ಪರಿವರ್ತಿಸಿಕೊಂಡು ಅಂತ. ಈ ಥರದ್ದು ಬಹುಶಃ MBA ಸ್ಟೂಡೆಂಟ್ಸಿಗೆಲ್ಲ ಬೆಸ್ಟ್ ಕೇಸ್ ಸ್ಟಡಿ ಆಗ್ಬೋದು ಇದು ಮುಂದೆ. ಯಾಕೆಂದರೆ ಇದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿ ಇಡಬೇಕಾಗ್ತದೆ. ನಮ್ಮ ಸುತ್ತಮುತ್ತಲಲ್ಲಿ ಇದೇ ಪರಿಸರದಲ್ಲಿ ಬೆಳೆದಂಥ, ಇದೇ ಪರಿಸರದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಬ್ಯಾಂಕು ಇಂಥ ಪರಿಸ್ಥಿತಿಯನ್ನು ಹೇಗೆ ಸ್ವಾಭಾವಿಕವಾಗಿ ಎದುರಿಸ್ತು, ಸವಾಲುಗಳನ್ನು ಅವಕಾಶಗಳನ್ನಾಗಿ ಹೇಗೆ ಅದನ್ನು ಪರಿವರ್ತಿಸಿಕೊಂಡಿತ್ತು ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ. ಇದನ್ನು ನೀವೆಲ್ಲರೂ ಸಹ ಮಾಡಿದ್ದೀರಿ. ಈಗ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರನ್ನು ಕೇಳಿದಾಗ ಅವರದ್ದು ದಿನಕ್ಕೆ ಈ ಥರದ್ದು 10 ಕಥೆಗಳು, ಸಕ್ಸಸ್ ಸ್ಟೋರೀಸ್ ಇರುತ್ತೆ. ಇದು ಎಲ್ಲ ಸವಾಲುಗಳು ನಮ್ಮ ಎಲ್ಲ ಸ್ಟಾರ್ಟಪ್ ಮತ್ತು MSMEಗೆ ಅವಿಭಾಜ್ಯವಾಗಿ ಆರಂಭದಿಂದಲೂ ಸಹ ಬಂದಿರತಕ್ಕಂಥ ಸಮಸ್ಯೆಗಳು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಒಂದು ವಿಶೇಷವಾದಂಥ ಶಕ್ತಿ ನಿಮಗೆ ಬೇಕು. ಹಾಗಾಗಿ ಕನಸು ಕಾಣಬೇಕು. ಅವರು ಅದರಲ್ಲಿ ಹೇಳಿದ್ರು, ಯು ಶುಡ್ ಡ್ರೀಮ್ ಬಿಗ್. ಆ ದೊಡ್ಡ ಕನಸನ್ನು ಇವತ್ತೇ ನನಸು ಮಾಡಲಿಕ್ಕೆ ಅಂತ ಹೇಳಿ ಇವತ್ತು ಸಾಧ್ಯ ಇಲ್ಲ. ಲೆಟ್ ಇಟ್ ಬಿ ಎ ನ್ಯಾಚುರಲ್ ಪ್ರೊಸೆಸ್. ಯಾರೋ ಒಬ್ಬ ದೊಡ್ಡ ಹೈನುಗಾರಿಕೆಯ ಅಂದರೆ ಡೈರಿ ಉದ್ದಿಮೆಯನ್ನು ಮಾಡ್ತಾನೆ ಅಂತ ಹೇಳಿ ನಾಳೆನೇ 500 ಹಸುಗಳನ್ನು ಕಟ್ತೀವಿ, ನನಗೆ ಪ್ರಾಜೆಕ್ಟ್ ಲೋನ್ ಕೊಡಿ ಅಂತ ಹೇಳಿದ್ರೆ ನಾವು ಫಸ್ಟಿಗೆ ಕೇಳ್ತೀನಿ, ಇದರಲ್ಲಿ ಏನು ಅನುಭವ ಉಂಟು ಅಂತ ಹೇಳಿ. ಆ ಅನುಭವದ ಆಧಾರದ ಮೇಲೆ ನೀವು ನಿಮ್ಮ ಒಂದು ಉದ್ಯಮವನ್ನು ಬೆಳೆಸ್ಕೊಂಡು ಹೋಗಬೇಕು. ಅದಕ್ಕೆ ಬೇಕಾದಂತಹ ಎಲ್ಲ ಅನುಭವಗಳನ್ನು ನಾವು ಬೆಳೆಸ್ತಾ ಅದನಂತರ ಅದನ್ನು ಬೆಳೆಸ್ಕೊಂಡು ಹೋಗ್ಬೋದು. ಬ್ಯಾಂಕಿಂಗ್ ಕೂಡ ಈ ಒಂದು ನಿಮ್ಮ ಕನಸನ್ನು ನನಸಾಗಿಸುವಲ್ಲಿ ಒಂದು ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಈ ಪಂತಡು ದಕ್ಷಿಣ ಕನ್ನಡ ಉಡುಪು ಬೊಕ್ಕ ಉತ್ತರ ಕನ್ನಡ ಜಿಲ್ಲೆದಕ್ಕಲು ಪಾಲ್ದೆತ್ತೊಂಡಿರೋ ಡಾಕ್ಟರ್ ಅಶೋಕ್ ಆಲೂರ್, SS ನಾಯಕ್, ಡಾಕ್ಟರ್ AP ಆಚಾರ್, ನಮ್ಮ ಕುಡ್ಲ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಪಾಲ್ದೆತ್ತೊಂಡಿರೋ. ದಕ್ಷಿಣ ಕನ್ನಡ ಜಿಲ್ಲೆಡು ಬುಡಂದೆ ದುಂಬರಿನ ಕರ್ಫ್ಯೂ ಲಾಕ್ಡೌನ್ ಹಿಡಿದಾತ್ರ ಜವಳಿ ಫುಟ್ವೇರ್ ರೆಡಿಮೇಡ್ ಅಂಗಡಿದ ಧನಿಕುಲು ಕಂಗಾಲಾದಿತ್ತದು ಇತ್ತೆ ವಾರ ಹಾಕಿರಿದ ಕರ್ಫ್ಯೂಡ್ಲ ಅಕ್ಲೆಗ್ ಬೇರಗು ಅವಕಾಶ ತಿಕ್ಕಂದೆ ಏವ್ರಡುಲ್ಲಿರೋ ಕುಡ್ಲಡು ಈ ಬೇರೆದಕ್ಲಿನ ಸಂಘ ಪ್ರತಿಭಟನೆ ನಡಪಾಯರೆ ನಿರ್ಧಾರ ಮಲ್ತದ. ದಕ್ಷಿಣ ಕನ್ನಡ ಜಿಲ್ಲೆಡು ಬುಡಂದೆ ದುಂಬರಿನ ಕರ್ಫ್ಯೂ ಲಾಕ್ಡೌನ್ ಎಂದೇಳಿದ ಮಾತ ಜವಳಿ ಬೇರ ಫುಟ್ವೇರ್ ಫ್ಯಾನ್ಸಿ ರೆಡಿಮೇಡ್ ಅಂಗಡಿ ದನಿಕುಲು ಕಂಗಾಲಾದಿತ್ತಿರೋ ಬೇರಗೂ ಎಂಕ್ಲಿಗ್ಲ ಅವಕಾಶ ಕೊರುಡೊಂದು ಕೇಂಡಲ ಈ ಸರ್ತಿಲ ವಾರ ಕೆರಿದ ಕರ್ಫ್ಯೂಡು ಬೇರಗೂ ಒಪ್ಪಿಗೆ ತಿಕ್ಕದಜೆ ಅಂಚಾದ ಈ ಬೇರದಕ್ಲಿನ ಸಂಘಟನೆ ದಕ್ಕಲು ಕುಡ್ಲಡು ಪ್ರತಿಭಟನೆ ನಡಪಾಯರೆ ನಿಘಂಟು ಮಲ್ತಿರೋ ಕರಿನ ಕೆಲವು ತಿಂಗಳುಡ್ದು ಬೇರದಂತೆ ಜವಳಿ ಬೇರದಕ್ಕಲು ನಷ್ಟಡುಲ್ಲಿರೋ 5 ದಿನ ಮಾತ್ರ ಬೇರೋಗ ಅವಕಾಶ ಬೇರ ಆಪುನನೇ ವಾರ ಆ ಕೆರಿದ ದಿನಕ್ಲೇಡ ಅಂಡ ಅವೇ ದಿನಕ್ಲಿಡು ಕರ್ಫ್ಯೂ ಉಂಡು. ಈ 2 ದಿನ ಬಂದ್ ಮಲ್ತದು ಬಾರಿ ನಷ್ಟ ಎದುರು ಸಾವಡಾತನಂದು ತನ್ಕುಲಿನ ಬೇಜಾರನ್ನು ದುಂಬುದಿತ್ತೇರೋ ಕುಡ್ಲಡು ಜವಳಿ ಬೇರೆದಕಲು ಅಂಗಡಿ ಬಾಕಿಲದೆತ್ತದಿದ್ದು ಬೇರ ಮಲ್ತದು ಪ್ರತಿಭಟನೆ ನಡಪೆರ ಉಂಡು ಬೇರೆದಾರು ಸದಾಶಿವರಾವ್ ಬೊಕ್ಕ ಸಂತೋಷ್ ಕಾಮತ್ ಬಾರಿ ಅಸಮಾಧಾನ ತೋಜಾದಿರೋ. ನಮಗೆ ಹಲವಾರು ಸಂಕಟಗಳುಂಟು. ನಮ್ಮ ಸಂಕಟಗಳನ್ನು ಇವರು ಪರಿಹರಿಸುವುದು ಬೇಡವೇ ಬೇಡ. ನಮಗೆ ವ್ಯಾಪಾರ ಮಾಡಲು ಅವಕಾಶ ಕೊಡಲಿ. ವಾರದ 5 ದಿನಗಳಲ್ಲಿ 7 ದಿನಗಳಲ್ಲಿ ಶನಿವಾರ ಮತ್ತು ಭಾನುವಾರ ಮಾತ್ರ ವ್ಯಾಪಾರ ಇರುವುದು ಇಂದಿನ ದಿನಗಳಲ್ಲಿ. ಅಂತಹ ವ್ಯಾಪಾರ ಇರುವಂಥ ಈ ಸಂದರ್ಭದಲ್ಲಿ ವೀಕೆಂಡ್ ಲಾಕ್ಡೌನ್ ಎಂಬಂತಹ ಹೆಸರಿನಲ್ಲಿ ಸಂಪೂರ್ಣವಾಗಿ ಜವಳಿ ಮತ್ತು ಇತರೆ ಪ್ಲಾಸ್ಟಿಕ್ ಆಗಲಿ ಚಪ್ಪಲಾಗಲಿ ಇದನ್ನು ಹೊರಗಿಡುವುದು ಅಸಂವಿಧಾನಿಕ. ಇವರು ಹೊರಗಿಡ್ತಾರ ಮೆಡಿಕಲ್ ಮತ್ತು ಹಾಲನ್ನು ಹೊರತುಪಡಿಸಿ ಎಲ್ಲವನ್ನು ಹೊರಗಿಡಲಿ, ಆಗ ನಾವು ಒಪ್ಪುತ್ತೇವೆ. ಬಸ್ ಓಪನ್, ರಿಕ್ಷಾ ಓಪನ್, ಕಾರು ಓಪನ್, ಬೈಕ್ ಓಪನ್, ಎಲ್ಲವನ್ನು ಓಪನ್ ಇಟ್ಟು ಕೇವಲ ಜವಳಿ ವ್ಯಾಪಾರಿಗಳನ್ನು ಶನಿವಾರ ಮತ್ತು ಭಾನುವಾರ ಇವರು ಬಹಿಷ್ಕರಿಸುವುದು ಶುದ್ಧ ಅವೈಜ್ಞಾನಿಕ ಅಂತ ನಾನು ಘಂಟಾಘೋಷವಾಗಿ ಹೇಳುತ್ತೇನೆ. ರಾಜಕಾರಣಿಗಳೇ, ಅಧಿಕಾರಿಗಳೇ, ನೀವು ಒಂದು ನನ್ನ ಪ್ರಶ್ನೆಗೆ ಉತ್ತರಿಸಬೇಕು. ಲಿಕ್ಕರ್ ಯಾವ ಕ್ಯಾಟಗರಿಗೆ ಬರುತ್ತದೆ? ಇದು ಎಸೆನ್ಷಿಯಲ್ಗೆ ಬರುತ್ತದೆಯೋ? ಲಿಕ್ಕರ್ಗಿಂತ ಬರುವಂತಹ 10 ಪಟ್ಟು ಹೆಚ್ಚು GST ನಮ್ಮ ಜವಳಿ ವರ್ತಕರಿಂದಲೇ ಸಿಗುತ್ತದೆ. ನೀವು ಆಲೋಚನೆ ಮಾಡಿ. ಜವಳಿ ವರ್ತಕರ ವ್ಯಾಪಾರಿಗಳು ಒಂದೊಂದು ನಗರಗಳಲ್ಲಿ ಎಷ್ಟೆಷ್ಟು ಜವಳಿ ಅಂಗಡಿಗಳಿವೆ, ಅದರಲ್ಲಿ ಎಷ್ಟೆಷ್ಟು ನೌಕರರಿದ್ದಾರೆ. ಆ ಜವಳಿಯ ವ್ಯಾಪಾರಿಗಳೇ ದೇಶದ ಆರ್ಥಿಕ ಬೆನ್ನೆಲುಬು ಆಗಿದ್ದಾಗ ಕೇವಲ ನೀವು ಅಬಕಾರಿಯಿಂದ ಒಂದು ಸುಂಕ ಸಂಗ್ರಹಿಸುವ ಎಂಬಂತೆ ಹೇಳಿ ಕೇವಲ ಲಿಕ್ಕರನ್ನು ಮಾತ್ರ ಓಪನ್ ಇಟ್ಟು ಉಳಿದ ಎಲ್ಲವನ್ನು ಬಂದಿಡಬೇಕು ಅಂತ ಹೇಳುವಂತಹದ್ದು ಅಸಾಂವಿಧಾನಿಕ ಅಂತ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ. ನೋಡಿ ಸರ್, ಇವಾಗ ಬಟ್ಟೆ ಚಪ್ಪಲಿ ಇದೆಲ್ಲ ಅಗತ್ಯ ವಸ್ತು ಅಲ್ಲ ಅಂತ ಹೇಳಿದರು. ಅಗತ್ಯ ವಸ್ತು ಅಲ್ಲದಿದ್ದರೆ ನಾವು ಅವ್ರಿಗೆ ಹೇಳ್ತೇವೆ, ಬಟ್ಟೆ ಮತ್ತು ಚಪ್ಪಲಿ ಇಲ್ಲದೆ ಒಮ್ಮೆ ರೋಡಲ್ಲಿ ತಿರುಗಿ ತೋರಿಸಿ ನಮಗೆ, ಅಥವಾ ಹರಸು ಮುರುಸು ಹಳತು ಬಟ್ಟೆಯನ್ನು ಹಾಕಿ ರೋಡಲ್ಲಿ ತಿರುಗಿ ನೀವು. ನಿಮಗೆ ಮದ್ಯಪಾನ ನಾವು ಯಾರನ್ನು ಅವ್ರ ಪಾಪ ವ್ಯಾಪಾರಿಗಳೇ, ಆದರೆ ಅವರನ್ನು ಟಾರ್ಗೆಟ್ ಮಾಡೋದಲ್ಲ. ಬಟ್ ನಮ್ಮದು ಅದಕ್ಕಿಂತ ವರ್ಸ್ಟ್ ಕ್ಯಾಟಗರಿಯ, ನಮ್ಮಲ್ಲಿ ಅದಕ್ಕಿಂತ ಜಾಸ್ತಿ ರಶ್ ಆಗ್ತದೆ. ಕಂಟಿನ್ಯೂಸ್ ಆಗಿ ಈ ಮದ್ಯದ ಅಂಗಡಿಗಳನ್ನು ಅದನ್ನೆಲ್ಲ ಓಪನ್ ಮಾಡಿಟ್ಟಿದ್ದೀರಾ, ನಮ್ಮದನ್ನು ಕಂಟಿನ್ಯೂಸ್ ಆಗಿ ಬಂದ್ ಮಾಡಿದ್ದೀರಾ. ನಮಗೆ ಒಂದು ಆಲ್ಟರ್ನೇಟ್ ಅವಕಾಶವನ್ನು ಕೊಡಲಿಲ್ಲ. ಇದು ಯಾವ ರೀತಿಯ ಅಗತ್ಯ ವಸ್ತು ಸ್ವಾಮಿ?
ಯಾರಿಗೆ ನೀವು ನಿಮ್ಮ ಕಾನೂನನ್ನು ಹೇಳೋದು? ನಾವು ಮುಂದಿನ ದಿನಗಳಲ್ಲಿ ಖಂಡಿತ ಕಾನೂನಿನ ಮೂಲಕ ಕೂಡ ಉಗ್ರ ಹೋರಾಟವನ್ನು ಮಾಡ್ತೇವೆ. ನಾವು ಈ ಬಗ್ಗೆ ನಮ್ಮ ಲೀಗಲ್ ಒಪಿನಿಯನ್ ಕೂಡ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಇದು ಅವೈಜ್ಞಾನಿಕ ವೀಕೆಂಡ್ ಕರ್ಫ್ಯೂ. ಲಾಕ್ಡೌನನ್ನು ನಾವು ಗೌರವಿಸಿದ್ದೇವೆ, ಸಹಕರಿಸಿದ್ದೇವೆ. ಅವೈಜ್ಞಾನಿಕ ವೀಕೆಂಡ್ ಕರ್ಫ್ಯೂ ಒಂದು ವರ್ಗದ ಹಿತಾಸಕ್ತಿಯನ್ನು ಅವರನ್ನು ಬಗುಬಡಿಬೇಕಂತ ಮಾಡ್ತಾ ಇರೋದಂತ ನಮಗೆ ಖಂಡಿತವಾಗಿ ಇದು ಕಾಣ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಪಾಸಿಟಿವಿಟಿ ರೇಟ್ ಕಮ್ಮಿ ಆವಂದಿ ನೀಡಿದವರ ಈ ವಾರ ಕೇರಿದ ಕರ್ಫ್ಯೂ ಪಾಡ್ದಿರ. ಶುಕ್ರವಾರ ರಾತ್ರಿ 9 ಗಂಟೆದು ವೀಕೆಂಡ್ ಕರ್ಫ್ಯೂ ಶುರುವಾಪುಂಡು. ಪುತ್ತೂರುಡು ಬೇರದಕ್ಲಿನ ಸಭೆ ನಡಪಾದು ಪ್ರತಿಭಟನೆ ಪಿರದೆ ಪುಡುಂದು ಕೇಂಡು ನೀಡಿದವರ ಒಂದು ವಾರದ ಮಟ್ಟಿಗೂ ಪ್ರತಿಭಟನೆ ಪಿರದೆ ಇದ್ದರು. ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಪಾಸಿಟಿವಿಟಿ ರೇಟ್ ಕಮ್ಮಿ ಆವಂದಿ ನೀಡಿದವರ ಜಿಲ್ಲೆಡು ಈ ವಾರಲ ವೀಕೆಂಡ್ ಕರ್ಫ್ಯೂ ಪಾಡ್ದಿರೋ ಅಂಡ ಜಿಲ್ಲಾಡಳಿತದ ಈ ನಿರ್ಧಾರಗೂ ಬೇರೆದಕ್ಲಿನ ಸಂಘ ವಿರೋಧ ತೋಜಾದಡು. ದಕ್ಷಿಣ ಕನ್ನಡ ಜಿಲ್ಲೆದ ಗಡಿಭಾಗ ಕೇರಳಡು ದಿನೊಡ್ದು ದಿನ ಕೊರೋನಾ ಸಿಕ್ ಹೆಚ್ಚೊಂದು ನೀಡಿದವರ ಕೇರಳ ಸಂಪರ್ಕದ ಜಿಲ್ಲೆದ ಮಾತಾ ಮುಖ್ಯ ಮಾರ್ಗೊಲೆಡು ಕೊರೋನಾ ಪರೀಕ್ಷಾ ಕೇಂದ್ರ ಸೇರ್ದು ಮಾತಾ ವ್ಯವಸ್ಥೆಲಿನ ಮಲ್ತುದುಂಡು. ಕೇರಳ ಬಾಗೊಡ್ದು ಜಿಲ್ಲೆಗೆ ಬರ್ಪುನ ಜನ ಕಡ್ಡಾಯವಾದ 72 ಗಂಟೆದ RT-PCR ನೆಗೆಟಿವ್ ವರದಿ ತೋಜಾಯರೆ ಆದೇಶ ಪಿದಡ್ಪಾದನು. ಜಿಲ್ಲಾಡಳಿತದ ಆದೇಶ ಮೀರ್ದು ಕಾರ್ಯ ಅಂಗಡಿಲಿನ ಮಿತ್ತು ಕ್ರಮದಿತ್ತನರೆ ಜಿಲ್ಲಾಧಿಕಾರಿಲು ಅವ ಸ್ಥಳೀಯ ಆಡಳಿತಗೂ ಸೂಚನೆ ಕೊಡ್ದಿತ್ತದು. ಪೊಲೀಸರು ಇತ್ತದು ನಿಯಮ ಪಾಲನೆ ಮಲ್ಪರೆ ತೆರಿಪಾಯಿರೋ. ಜಿಲ್ಲಾಡಳಿತದ ಕ್ರಮ ಸರಿಯಿಂದ ಒತ್ತೊನ್ನ ಶಾಸಕಿಯರು ಸಂಜೀವ ಮಠಂದೂರು ಸರ್ಕಾರದ ಮಾರ್ಗಸೂಚಿನ ಬೇರದಕಲು ಪಾಲನೆ ಮಲ್ಪರೆ ಕೇನೊಂದಿರೋ. ಒಟ್ಟು ನಮ್ಮ ವಾಸ್ತವ ಸ್ಥಿತಿಯನ್ನು ಅವರಲ್ಲಿ ಹೇಳಿ ಅವರು ಕೂಡ ಹೇಳಿದ್ದಾರೆ. ಹೌದು, ಇವತ್ತು ಮುಖ್ಯಮಂತ್ರಿಗಳು ಬಾಕಿ ಮಂತ್ರಿಗಳೆಲ್ಲ ಹುಬ್ಬಳ್ಳಿಯಲ್ಲಿ ಇರುವ ಕಾರಣ ತೀರ್ಮಾನ ತಗೊಳ್ಳಿಕ್ಕೆ ಕಷ್ಟ ಸಾಧ್ಯ. ಬರುವ ವಾರದಲ್ಲಿ ಖಂಡಿತ ವೀಕೆಂಡ್ ಕರ್ಫ್ಯೂವನ್ನು ತೆಗಿತೇವೆ. ಸೋಮವಾರದ ಅಂದಾಜು ನಾವು ಡಿಸಿಷನ್ ತಗೊಳ್ತೇವೆ. ಎಲ್ಲರೂ ನಮ್ಮ ನಗರದ ವರ್ತಕರು ಸಹಕಾರ ಮಾಡಬೇಕು. ಬಹಳ ಸಮಯದಿಂದ ಸಹಕಾರ ಮಾಡಿ ಬಂದು ಮಾಡಿ ಈ ಒಂದು ಕೋವಿಡ್ ನಿಯಂತ್ರಣಕ್ಕೆ ಕಾರಣಕರ್ತರಾಗಿದ್ದಾರೆ. ಇನ್ನು ಈ ವಾರದಲ್ಲಿ ಅವರು ಸಹಕಾರ ಮಾಡಿದರೆ ಖಂಡಿತ ನಾವು ಅವರಿಗೆ ನಮ್ಮಿಂದ ಏನಾಗಬೇಕು ಸರ್ಕಾರದ ವತಿಯಿಂದ ಆ ಕೆಲಸವನ್ನು ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ನಾನು ಎಲ್ಲ ನಮ್ಮ ವರ್ತಕ ಬಂಧುಗಳಲ್ಲಿ ವಿನಂತಿ ಮಾಡುವಂಥದ್ದು, ಕಳೆದ 3-4 ತಿಂಗಳಿಂದ ವೀಕೆಂಡ್ ಕರ್ಫ್ಯೂವನ್ನು ಪಾಲನೆ ಮಾಡಿ ಜನರ ಆರೋಗ್ಯದ ಬಗ್ಗೆ ಒಂದಷ್ಟು ಸಹಕಾರ ಮಾಡಿದ್ದೀರಾ. ಈ ವಾರ ಕೂಡ ಅದೇ ರೀತಿಯ ಒಂದು ಸಹಕಾರ ಮಾಡಬೇಕು. ಪುತ್ತೂರು ವಲಯಡು ಬೇರದಕಲು ಅಂಗಡಿ ಬಾಕಿಲದೆತ್ತದಿದ್ದು ಪ್ರತಿಭಟನೆ ಮಲ್ಪುವಂದು ಹಠ ಪತ್ತಿ ನೀಡಿದವರ ಬೇರದಕ್ಲೆ ಲೆಪುಡಾದು ಶುಕ್ರವಾರ ಪುತ್ತೂರುಡು ಅಧಿಕಾರಿಗಳು ಸಭೆ ನಡಪಾದು ಅಕ್ಲಿನ ಸಮಸ್ಯೆ ಪರಿಹಾರ ಮಲ್ಪುಂಡು ಪಂಡು ನೀಡಿದವರ ಒಂದು ವಾರದ ಮಟ್ಟಿಗೆ ಬೇರದಕಲು ಪ್ರತಿಭಟನೆ ಪಿರದೆ ಇದೆರೋ. ಈ ಬಗೆಟ್ಟು ಪುತ್ತೂರು ಒತ್ತು ವಿಭಾಗದ ಸಹಾಯಕ ಕಮಿಷನರ್ ಯತೀಶ್ ಉಳ್ಳಾಲ ಪಾತಿರ್ದು ಒಂದು ವಾರದ ಮಟ್ಟಿಗೆ ಬೇರದಕಲು ಪ್ರತಿಭಟನೆ ಪಿರದೆ ಇದೆಂದು ಪಂಡಿರೋ. ಏನು ಎಸೆನ್ಷಿಯಲ್ ಐಟಮ್ಸ್ ಅಂತ ಏನು ಹೇಳ್ತೀವಿ, ದಿನಸಿ, ಹಣ್ಣು ಹಂಪಲು, ತರಕಾರಿ, ಮೀನು ಮತ್ತು ಹಾಲು, ಇದಿಷ್ಟಕ್ಕೂ ನಾವು ವಿನಾಯಿತಿಯನ್ನು ನೀಡಿದ್ದೇವೆ. ಸೊ ಊಟ ತಿಂಡಿ ವಿಚಾರದಲ್ಲಿ ಅಥವಾ ಬೇರೆ ಯಾವುದೇ ಅಗತ್ಯ ಸಾಮಗ್ರಿಗಳ ವಿಚಾರದಲ್ಲಿ ವೀಕೆಂಡ್ ಕರ್ಫ್ಯೂಯಲ್ಲಿ ರಿಲ್ಯಾಕ್ಸೇಷನ್ ಇದೆ. ಆದರೆ ಬೇರೆ ವರ್ತಕರುಗಳಿಗೆ ನಾವು ಕಟ್ಟುನಿಟ್ಟಾಗಿ ಸೂಚನೆ ನೀಡಿದ್ದೇವೆ. ಅವರು ಯಾವುದೇ ಕಾರಣಕ್ಕೂ ವೀಕೆಂಡ್ ಕರ್ಫ್ಯೂವನ್ನು ಉಲ್ಲಂಘನೆ ಮಾಡಬಾರ್ದು. ಸೊ ಈ ವೀಕೆಂಡ್ ಕರ್ಫ್ಯೂವನ್ನು ಉಲ್ಲಂಘನೆ ಮಾಡದೇ ಇರುವಂಗೆ ನೋಡಿಕೊಳ್ಳೋ ಜವಾಬ್ದಾರಿ ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ನಾವು ನೀಡಿದ್ದೇವೆ. ಅವರಿಗೆ ದಂಡ ವಿಧಿಸುವಂಥ ಅಧಿಕಾರವನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಯವರು ನೀಡಿದ್ದಾರೆ. ಸೊ ಇಂತಹ ಪ್ರಕರಣಗಳಲ್ಲಿ ನಾಳೆ ಅಥವಾ ನಾಡಿದ್ದು ಯಾರಾದರೂ ಅವರ ಅಂಗಡಿ ತೆರೆದು ಪ್ರತಿಭಟನೆ ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದರೆ ನಾವು ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಸೊ ಇದಕ್ಕೆ ಯಾರೂ ಆಸ್ಪದ ನೀಡಬಾರ್ದು ಅಂತ ನಾನು ತಿಳಿಸ್ತಾ ಇದ್ದೇನೆ. ಸಂಪ್ರದಾಯದ ಮೀನುಗಾರಿಕೆ ಮಲ್ಪುನಕ್ಲೆಗೂ ಶುಕ್ರವಾರ ಭಾರಿ ಖುಷಿ ಆತಂಡ. ಒಡಿಪು ಕರಾವಳಿ ಭಾಗದ ಮೀನು ಪತ್ತುನಕ್ಲೆಗೂ ಭಾರಿ ಮೀನು ಬಲೆಕ್ ಬೋರ್ದುಂಡು. ಮಲ್ಪೆ ತೊಟ್ಟಂ ಪರಿಸರಡು ಕೈರಂಪಣಿ ಬಲ್ಲಿಟ್ಟು ಮೀನು ಪತ್ತುನಕ್ಲೆಗೂ ರಾಶಿ ರಾಶಿ ಮೀನು ತಿಕ್ಕದುಂಡು. ದಿನಾಲ ಬಾರಿ ಸಾಹಸ ಮಲ್ತದು ಮೀನು ಪತ್ತಂಡಲ ಮೀನು ಸರಿಯಾದ ಬಲೆಕ್ ಬೂರಂದೆ ಕಷ್ಟೊಡಿತ್ತಿನ ಸಂಪ್ರದಾಯದ ಮೀನುಗಾರರಿಗೂ ಶುಕ್ರವಾರ ಭಾರಿ ಖುಷಿ ಆತಂಡ. ಒಡಿಪು ಕರಾವಳಿ ಬಾಗುಡು ಸಂಪ್ರದಾಯದ ಮೀನುಗಾರಿಕೆಗೆ ಪೋಪು ನಕ್ಲೆಗೂ ಭಾರಿ ಮೀನು ತಿಕ್ಕದಂಡ. ಮಲ್ಪೆ ಕೈತಲ್ದ ತೊಟ್ಟಂ ಪರಿಸರಡು ಕೈರಂಪನಿ ಬಲೆಕ್ ರಾಶಿ ರಾಶಿ ಮೀನು ಬೋರ್ದುಂಡು. ಭಾರಿ ಬಿಲತ ಪಾಂಪ್ಲೆಟ್ ಮೀನು ತಿಕ್ಕದಂಡ. ಕಾಂಡೆ ಮೀನುಗಾರರಿಗೂ ಭಾರಿ ಸಂತೋಷ ಆತಂಡ. ನಿಚ್ಚಲ ದಾಲ ಲಾಭದಂತೆ ವೆತ್ತಡಿತ್ತಿನ ಮೀನುಗಾರರನ್ನ ಮೋನೆಡು ತಿಳಿಕೆ ಮೂಡ್ದುಂಡು.
ಬೆದ್ರದ ಪುತ್ತಿಗೆ ಗ್ರಾಮ ಪಂಚಾಯತ್ ಸುತ್ತದ ಕಂಚಿಬೈಲ್ ಪರಿಸರಡು ಪ್ರಕೃತಿದ ಪೊರ್ಲು ಪೊಲಿಕೆದ ಅರ್ಬಿಕಟ್ಟೆ ಜಲಪಾತ ಇತ್ತದು ದೂರದ ಜನಕ್ಲಿನ ಮನಸ್ಸು ಒಯ್ತದ ಅಂಡ ಮುಲ್ಪ ಅಪಾಯ ಉಂಡು ಮಲ್ಪುನ ಮಲ್ಲ ಮಲ್ಲ ಬಂಡೆಕಲ್ಲು ಇತ್ತದು ಅಪಾಯ ಒಯ್ತನೊಂದುಲ್ಲೆರ ಓವೆ ರಕ್ಷಣೆಗೂ ವ್ಯವಸ್ಥೆ ಇಜ್ಜಿ ಸಂಬಂಧಪಟ್ಟಿನ ಅಧಿಕಾರಿಗಳು ರಕ್ಷಣೆದ ದಿಟ್ಟಿಡು ಕಾಳಜಿ ವಹಿಸೋಡಾತನ ಬೆದ್ರದ ಪುತ್ತಿಗೆ ಗ್ರಾಮ ಪಂಚಾಯತ್ ಸುತ್ತದ ಕಂಚಿಬೈಲ್ ಪರಿಸರಡು ಪುನಃ ಅರ್ಬಿಕಟ್ಟೆ ಜಲಪಾತ ಪ್ರಕೃತಿ ಪೊರ್ಲ ಪೊಲಿಕಿಡು ಜನಕ್ಲಿನ ಮನಸ್ಸು ಒಯ್ತದಂಡ ವರ್ಷಲ ಇಡೀ ನೀರ ಜರಿ ತುಯ್ಯರೆ ಭಾರಿ ಪೊರ್ಲು ಅಂಚಾದು ಇಡೆಗ್ ಪಿಕ್ನಿಕ್ ಮಜಾ ಪಂಡದು ಬರ್ಪುನ ಜನಮಾನಿ ಹೆಚ್ಚೊಂದುಂಡು ಅಂಡ ಈ ಜಲಪಾತ ಕೈತಲು ಮಲ್ಲ ಮಲ್ಲ ಬಂಡೆಕಲ್ಲುಂಡು ಈ ಅಪಾಯದ ಬಂಡೆಲಿಡಿದವರ ಚೂರು ಮೀ ಮದತುಂಡ ಅಪಾಯ ಖಂಡಿತ ಈ ಬಗೆಟ್ಟು ರಕ್ಷಣೆಗಾದು ಪಂಚಾಯತ್ ಒವ್ವೇ ಕ್ರಮಾದೆ ತೊಂದುಜಿ ಈ ದುಂಬು ಜಾರುನ ಬಂಡೆಕಲ್ಲುಲೆಡು ಉಂತುದು ಅಪಾಯಲೇನು ಒಯ್ತೊನ್ನಕುಲು ಉಲ್ಲೇರೋ ನೀರ್ಗು ತಾಗದು ಪುನ ಬಂಡೆಲೆಡು ಉಂತುದು ಸೆಲ್ಫಿ ದೆಪ್ಪುನಕುಲು ಹೆಚ್ಚೊಂದುಲ್ಲೇರೋ ಏತೋ ಜನ ಅಪಾಯಡ್ದು ಬಚಾವಾಂಡಲ ಕರಿನ 5 ವರ್ಷಲೆಡು ಅರ್ಬಿಕಟ್ಟೆ ಜಲಪಾತುಡು 4 ಜೀವ ಕಳೆ ಹೊಂದೇರೋ ನನಾಂಡಲ ಸಂಬಂಧಪಟ್ಟಿನ ಅಧಿಕಾರಿಗಳು ಈ ಬಗೆಟ್ಟು ಸರಿಯಾಯಿನ ಕ್ರಮದೆ ತೊಂದು ರಕ್ಷಣೆ ದಿಟ್ಟಿಡು ಕಾಳಜಿ ವಹಿಸುಡಾತಂಡ ಕುಡ್ಲಾ ತಾಲೂಕುದ ಎದುರು ಪದೌಡು ಎಲ್ಲೆ ಸಂಗತಿಡು ಕೂಟವಂಜಿ ಬಾಗಲಕೋಟೆ ಮೂಲದ ನಿಂಗಣ್ಣ ಪನ್ಪನರ್ನ ತರೆಕ್ ಬಿಸತ್ತಿಡು ಕೂತುದಿನ ಸಂಗತಿ ಗುರುವಾರ ರಾತ್ರಿ ನಡೆತದಂಡ ಅರೆನು ವೆಲ್ಲಾಗ್ ಜಿಲ್ಲಾ ಆಸ್ಪತ್ರೆಗೂ ಸೇರ್ಸಾದಂಡ ಕಾವೂರು ಪೊಲೀಸರು ಕೇಸ್ ಪಾಡ್ದು ತನಿಖೆ ನಡಪಾದೆರ ಕುಡ್ಲಾ ತಾಲೂಕುದ ಎದುರು ಪದೌಡು ಎಲ್ಲೆ ಸಂಗತಿಗೂ ದುಷ್ಕರ್ಮಿಲಿನ ಕೂಟ ಒಂಜಿ ಜವಣೆ ಒರಿಯಗು ಬಿಸತ್ತಿಡು ಕುತ್ತಿನ ಸಂಗತಿ ಗುರುವಾರ ರಾತ್ರಿ ನಡೆತದಂಡ ಬಾಗಲಕೋಟೆ ಮೂಲದ ನಿಂಗಣ್ಣ ಪನ್ಪುನರೆಗ್ ಪೆಟ್ಟಾತಂಡ ಪರ್ನಾಮಲುಡ್ದು ನಿಂಗಣ್ಣೆ ಬೊಕ್ಕ ಕೂಟ ಒಂಜೆಕ್ ಪಾತೆರ ಜೋರಾದು ಲಡೈ ಬಿಸತ್ತಿ ಕುತ್ತು ನಡೆ ಮುಟ್ಟ ದುಂಬು ಪೋತುಣುಂದು ತೆರೆದು ಬೈದಂಡ ನಿಂಗಣ್ಣನ ತರೆಕ್ ಬಿಸತ್ತಿದ ಪಿಟ್ಟಾಯಿ ನಿರ್ದಾವ್ರ ತರೆಡ್ದು ನೆತ್ತೆರಿಜೈದಂಡ ಊರ್ದ ಕುಲಾರಿನ ವೆಲ್ನಾಕು ಜಿಲ್ಲಾ ಆಸ್ಪತ್ರೆಗೂ ಸೇರ್ಸಾದಿರ ಪೆಟ್ಟಾಯಿನ ಜಾಗಿದಡೆ ಬೊಕ್ಕ ಆಸ್ಪತ್ರೆಗೂ ಕಾವೂರು ಪೊಲೀಸರು ಪೋದು ತನಿಖೆ ನಡಪಾದಿರ ಜಾರ್ಖಂಡ್ ರಾಜ್ಯದ ಛತ್ರಾ ಜಿಲ್ಲೆಡು ಮಾಸ್ಕ್ ಪಾಡಂದಿನ ಸೈನಿಕೆ ಪವನ್ ಕುಮಾರ್ ಯಾದವ್ ಪನ್ಪುನರೆಗ್ ಪೊಲೀಸರು ಪೆಟ್ಟು ಪಾಡ್ದು ಬೂಟ್ಸ್ ಪಾಡ್ದಿನ ಕಾರಡು ದೊಂಕುದಿನ ವಿಚಿತ್ರ ಸಂಗತಿ ನಡೆತದಂಡ ಈ ಬಗೆಟ್ಟು 20 ಪೊಲೀಸ್ ಅಧಿಕಾರಿಗಳು ಬೊಕ್ಕ 3 ಪೊಲೀಸರೇನು ಅಮಾನತು ಮಲ್ತದಂಡ ಮಾಸ್ಕ್ ಪಾಡಂದಿನ ಕಾರಣಗೂ ಭಾರತೀಯ ಸೇನೆಡು ಕರ್ತವ್ಯ ಮಲ್ತೊಂದಿತ್ತಿನ ಸೈನಿಕಗ್ ಪೆಟ್ಟುಪಾಡಿನ ವಿಡಿಯೋ ಒಂಜಿ ಬಾರಿ ಸುದ್ದಿ ಆತಂಡ ಜಾರ್ಖಂಡ್ ರಾಜ್ಯದ ಛತ್ರಾ ಜಿಲ್ಲೆಡು ಈ ಸಂಗತಿ ನಡೆತದಂಡ ಪೊಲೀಸ್ ಸೈನಿಕೆ ಪವನ್ ಕುಮಾರ್ ಯಾದವ್ಗೂ ಬೂಟ್ಸುಡು ಪಾಡ್ದಿನ ಕಾರಡು ತೊರಿಪುನ ಲಾಟಿಡು ಪೆಟ್ಟುಪಾಡುನ ಕಿಬಿ ತಂಡೆಗ್ ಹಾಕುನ ಮಾತ ವಿಡಿಯೋಡು ತೋಜಿದಂಡ ಎಸ್ಪಿ ಆಫೀಸರ್ದು ಈ ಬಗೆಟ್ಟು ವರದಿ ಕೊರ್ನೆಡ್ದು ಬೊಕ್ಕ 20 ಪೊಲೀಸ್ ಅಧಿಕಾರಿಲೆನ ಒಟ್ಟುಗೂ 3 ಪೊಲೀಸರೇನು ಅಮಾನತು ಮಲ್ತದಂಡ ಬಿಸಿ ರೋಡ್ ತಲುಪಾಡಿದ ರಾಜಮಾರ್ಗಡು ಟಿಪ್ಪರ್ ಲಾರಿ ಒಂಜಿ ಬೈಕ್ ಎಡ್ತದು ಬೈಕ್ ಡಿತ್ತಿನ 20 ಜೋರದ ಪೆಟ್ಟಾದು ಅವೆಟ್ಟು ಒರಿ ತೀರ್ನ ಬೇಜಾರ್ದ ಸಂಗತಿ ಗುರುವಾರ ನಡೆತಂಡ ಪರಂಗಿಪೇಟೆ ಅಮ್ಮೆಮಾರ್ದ ಹರ್ಷದ್ ಬೊಕ್ಕ ಅಜೀಂ ಕುಂಪಣ ಬೈಕ್ ಡಿತ್ತಿದು ಅವೆಟ್ಟು ಹಜೀಂ ಕುಂಪಣ ಆಸ್ಪತ್ರೆಡು ತೀರ್ದೆರ ಟಿಪ್ಪರ್ ಲಾರಿಯೊಂಜಿ ರಾಷ್ಟ್ರೀಯ ರಾಜಮಾರ್ಗ ಬಿಸಿ ರೋಡ್ದ ತಲುಪಾಡಿಡು ಗುರುವಾರ ಬೈಕ್ ಒಂಜಿಗೆ ಎಡ್ತದು 20 ಜೋರ್ದ ಪೆಟ್ಟಾದಿತ್ತಂಡ 20 ಆಸ್ಪತ್ರೆಗೂ ಸೇರ್ಸಾದಿತ್ತದು ಒರಿ ತೀರ್ದಿರ ಪರಂಗಿಪೇಟೆ ಅಮ್ಮೆಮಾರ್ದ ಹರ್ಷದ್ ಬದುಕದು ಒರಿದೆರ ಅಂಡ ಅಜೀಂ ಕುಂಪನ ಪನ್ಪುನಾರ ತೀರ್ದೆರ ಗಾಡಿ ಎಡ್ತಿನ ರಭಸಗೂ ಬೈಕ್ ಇಡೀ ಪುಡಿ ಪುಡಿ ಆತಂಡ ಬಂಟ್ವಾಳ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೆರ ಮಾಮಾರಿ ಕೊರೋನಾ ಸಿಕ್ಕಡು ಅಮ್ಮಿರಿನ ಕಳೆವನ್ನ 8 ವರ್ಷದ ಮಗಲು ಅಮ್ಮಿರ್ನ ಸಮಾಧಿದಲ್ಪ 8ನೇ ವರ್ಷದ ಪುಟ್ಟು ಪರ್ಬ ಆಚರಣೆ ಮಲ್ತಿನ ಸಂಗತಿ ಕೊಪ್ಪಳಡು ನಡೆತದಂಡ ಕುಷ್ಟಗಿದ ಸ್ಪಂದನ ಪನ್ಪುನ ಪೊಣ್ಣು ಮಗಲು ಅಮ್ಮಿರಿನ ಕಳೆವೊಂದಿನಾಲ ಅದುಲ್ಲಾಲು ಅಮ್ಮಿರು ಮಹೇಶ್ ಕೋನ ಸಾಗರ ಪಾಕ ಸಮಾಜ ಕಾರ್ಯలను ಮಲ್ತಿನಾರಂದು ವರದಿ ಆತಂಡ
ಮಾಮಾರಿ ಕೊರೋನಾ ಸಿಕ್ಕಡು ಅಮ್ಮೆರೇನ ಕಳೆವನ್ನ ಎಲ್ಯ ಪ್ರಾಯದ ಪುಣ್ಣುರ್ತಿ ಅಮ್ಮೆರ್ನ ಸಮಾಧಿ ಕೈತಲು ಕೇಕ್ ಕತ್ತಿರ್ದು ಅಲೆನ ಪುಟ್ಟುಪರ್ಬ ಆಚರಣೆ ಮಲ್ತಿನ ಸಂಗತಿ ಕೊಪ್ಪಳಡು ನಡೆತದಂಡ ಕುಷ್ಟಗಿದ ಸ್ಪಂದನ ಪುದರ್ದ ಪುಣ್ಣು ಮಗಲು 8 ವರ್ಷದ ಪುಟ್ಟುನ ದಿನನು ಇಂಚಿಪ್ಪ ಅಮ್ಮೆರ್ನ ಸಮಾಧಿ ಕೈತಲು ಆಚರಣೆ ಮಲ್ತಲು ಕರಿನ ಮೇ ತಿಂಗಳುಡು ಸ್ಪಂದನ ಪುಣ್ಣನ ಅಮ್ಮೆರು ಮಹೇಶ್ ಕೋನಾ ಸಾಗರ ಕೊರೋನಾ ಸಿಕ್ ತಾಗದು ತೀರ್ದೆರೋ ಅಮ್ಮೆರ್ನ ಸಮಾಧಿ ಕೈತಲು ಪುಟ್ಟುಪರ್ಬ ಕರಿತಿನ ಸ್ಪಂದನ ಅಮ್ಮೆರ್ನ ಗುಣ ನಡತೆ ಬಗೆಟ್ಟು ನೆಂಪು ಮಲ್ತೊಂದಲು ಮಹೇಶ್ ಎಡ್ಡೆನ ರಮಾಣಿ ಆದಿತ್ತದು ಪಾಕ ಸಾಮಾಜಿಕ ಕಾರ್ಯಲಿರಿದ್ದೆರೋ ಅಂಡ ಕೊರೋನಾ ಮಾಮಾರಿ ಅರೇನು ಒಯ್ತೊಂದುಂಡು ವರ್ಷಲ ಮಗಲಿನ ಪುಟ್ಟುಪರ್ಬ ಆಚರಣೆ ಮಲ್ತೊಂದಿತ್ತಿನ ಅಮ್ಮೆರು ಈ ಸರ್ತಿ ಮಗಲಿನ ಒಟ್ಟಿಗಿಜ್ಜೆರು ತಾನು ಅಪ್ಪನ ಒಟ್ಟಿಗೂ ಪುಟ್ಟುನ ದಿನಾಚರಣೆ ಮಲ್ಪುಡು ಪನ್ಪನ ಆಶೆನು ಇಲ್ಲಲ್ದಕ್ಲಡ ಪಂತಲು ಅಂಚದು ಮಾತೆರ್ಲ ಸೇರ್ದು ಸಮಾಧಿ ಕೈತಲು ಕೇಕ್ ಕತ್ತೆರ್ದು ಪುಟ್ಟುಪರ್ಬ ಆಚರಣೆ ಮಲ್ತಿರೋ ಮಗಲು ಕೇಕ್ ಕತ್ತೆರ್ದು ಸಮಾಧಿಗೆ ಅರ್ಪಣೆ ಮಲ್ಪನ ವಿಡಿಯೋ ಸುದ್ದಿ ಆತಂಡು ಇತ್ತೆ ಕುಡೋರ ಇನಿತ ಮಲ್ಲ ಸುದ್ದಿರು ಎಐಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಬೊಕ್ಕ ಕರ್ನಾಟಕ ಬ್ಯಾಂಕ್ದ ಒಟ್ಟು ಸೇರಿಕೆಡು ಕುಡ್ಲಡು ಕೌನ್ ಬನೇಗ ಉದ್ಯಮಪತಿ ಪಂತ ಉದಿಪನ ಜಾರ್ಖಂಡ್ ರಾಜ್ಯದ ಛತ್ರಾ ಜಿಲ್ಲೆಡು ಮಾಸ್ಕ್ ಪಾಡಂದಿನ ಸೈನಿಕೆ ಪವನ್ ಕುಮಾರ್ ಯಾದವ್ ಪೆಟ್ಟುಪಾಡ್ನ ಪೊಲೀಸರು ಇರುವೆರ ಅಧಿಕಾರಿಲ ಬೊಕ್ಕ ಮೂವೇರ ಪೊಲೀಸರ್ನ ಅಮಾನತು ದಕ್ಷಿಣ ಕನ್ನಡ ಜಿಲ್ಲೆಡು ಶುಕ್ರವಾರ ರಾತ್ರಿಡ್ದು ವಾರ ಕೇರಿದ ಕರ್ಫ್ಯೂ ಕುಡ್ಲಡು ಜವಳಿ ಅಂಗಡಿ ಬಾಕಿಲದೆತ್ತದು ಪ್ರತಿಭಟನೆಗೂ ಬೇರೆದಕ್ಲಿನ ಸಂಘದ ನಿರ್ಧಾರ ಪುತ್ತೂರು ವಲಯಡು ಒಂಜುವಾರದ ಮಟ್ಟಿಗೂ ಪ್ರತಿಭಟನೆ ಬಿರದಿತ್ತಿನ ಬೇರೆದಕ್ಕಲು ಪ್ರಕೃತಿ ಪೊರ್ಲು ಪೊಲಿಕೆದ ಪುತ್ತಿಗೆ ಕಂಚಿಬೈಲ್ ಪರಿಸರದ ಆರ್ಬಿ ಕಟ್ಟೆ ಜಲಪಾತ ಅಪಾಯದ ಬಂಡೆಕಲ್ಲು ಜನಕ್ಲೆಗೂ ಸೆಲ್ಫಿ ಮರಲು ರಕ್ಷಣೆಗೆ ಕ್ರಮ ಅಗತ್ಯ ಒಂಜು ವರದಿ ಇಡೆಗು ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನೆಲೆ ಇತೇ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೆಲು